ಹೆಲ್ಪ್ ಇಂಡಿಯಾ ಫೌಂಡೇಶನ್ ವತಿರ್ದು ಲಾಕ್ಡೌನ್ ಪೊರ್ತುಡು ಬಡವಡಿ ತಿನ್ನಕ್ಲೆಗ್ ವನಸಪಟ್ನ ಬೇಲೆ ಪ್ರತಿದಿನ ನಡತೊಂದಿತ್ತದು ಅಂಗಾರ ಬಯ್ಯಡು ಶಾಸಕರು ಶ್ರೀ ಯುಟಿ ಖಾದರ್ ತೋಕೋಡು ಬಸ್ ನಿಲ್ದಾಣಡು ವನಸನ್ ಪಟ್ಟಿರು. ಈ ಪೊರ್ತು ಪಾತೆರ್ನ ಶ್ರೀ ಯುಟಿ ಖಾದರ್ ಮಾತೆರ್ನ ಪ್ರೀತಿಗೆ ಪಾತ್ರರಾಯನ ಹೆಲ್ಪ್ ಇಂಡಿಯಾದ ರಾಜಿಕ್ ಉಳ್ಳಾಲ್ ಬೊಕ್ಕ ಜಾಕಿರ್ ಇಕ್ಲಾಸ್ ಅಂಚನೆ ಬಾಕಿದ ಮುಖಂಡರು ಸೇರೊಂದು ಅಕ್ಲೆನ ಬೇತೆ ಸಾಮಾಜಿಕ ಬೇಲೆದ ಒಟ್ಟಿಗೆ ಲಾಕ್ಡೌನ್ ಪೊರ್ತುಡು ಏರು ತಾದಿ ಬರಿಟು ಬಡವಡು ಉಪ್ಪೇರ ಅಕ್ಲೆನ ಕೈತಡೆ ಪೋದು ಅಕ್ಲೆಗ್ ಊಟೋಪಚಾರನು ಮಲ್ಪನ ಬೇಲೆನು ಮೊಗಲು ಮಲ್ತೊಂದುಪ್ಪುನಿ ಶ್ಲಾಘನೀಯ ಮಾನವೀಯತೆದ ನಿರೆಟ್ಟು ಸಂಘ ಸಂಸ್ಥೆಲು ಈ ರೀತಿ ಮಲ್ತೊಂದುಪ್ಪುನಿ ಕುಶಿತ ವಿಷಯ ಪಣದು ತೆರಿಪಾಯರು. ಬಹುಶಃ ಸರ್ವರ ಪ್ರೀತಿಗೆ ಪಾತ್ರರಾದಂತಹ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಉಲ್ಲಾಲ ಬಹುಶಃ ಇದರ ಮುಖ್ಯಸ್ಥರಾದಂಥ ರಾಜಿಕ್ ಅವರು, ಜಾಕೀರ್ ಅವರು ಮತ್ತು ಇನ್ನಿತೆಲ್ಲ ಮುಖಂಡರು ಸೇರಿಕೊಂಡು ಲಾಕ್ಡೌನ್ ಸಂದರ್ಭದಲ್ಲಿ ಅವರ ಬೇರೆ ಸಾಮಾಜಿಕ ಕೆಲಸ ಜೊತೆಯಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಯಾರು ಇವತ್ತು ರಸ್ತೆ ಬದಿ ಮತ್ತು ಯಾರು ಇವತ್ತು ಜನಸಾಮಾನ್ಯರು ಹಸಿದ ಹೊಟ್ಟೆಂದಿರ್ತಾರೆ ಅವರ ಬಳಿಗೆ ಹೋಗಿ ಅವರಿಗೆ ಊಟ ಉಪಚಾರ ಕೊಡುವಂಥ ಕೆಲಸ ಇವತ್ತು ಮಾಡ್ತಾಯಿದ್ದಾರೆ. ಅತ್ಯಂತ ಸಂತೋಷ. ಮಾನವೀಯತೆ ನೆಲೆಯಲ್ಲಿ ಬಹುಶಃ ಸಂಘ ಸಂಸ್ಥೆಗಳು ಈ ರೀತಿ ಮಾಡುವುದು ಬಹುಶಃ ಅತ್ಯಂತ ಸಂತೋಷ ಅಂತ ಹೇಳಿಕೊಂಡು ಬಹುಶಃ ಈ ಒಂದು ನಮ್ಮ ಲಾಕ್ಡೌನ್ ಸಂದರ್ಭದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಯುವ ಜನರು ಮತ್ತು ಹಿರಿಯರು ತಮ್ಮಿಂದ ಆಗುವಷ್ಟು ಸಹಾಯ ಇನ್ನೊಬ್ಬರು ಎಷ್ಟು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಸಹಕಾರ ಮಾಡಬೇಕಂತ ಹೇಳಿ ನಾನು ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ಎಲ್ಲ ಮುಖ್ಯಸ್ಥರಿಗೆ ನಾನು ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ತಾಲೂಕು ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು, ಜಕಾರಿಯಾ ಮಲಾರ್, ಹೆಲ್ಪ್ ಇಂಡಿಯಾ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷರು ರಾಜಿಕ್ ಉಳ್ಳಾಲ್, ಹೆಲ್ಪ್ ಇಂಡಿಯಾ ಫೌಂಡೇಶನ್ ಸಂಘಟನಾ ಕಾರ್ಯದರ್ಶಿ ಜಾಕಿರ್ ಇಕ್ಲಾಸ್ ಈ ಪೊರ್ತುಒಟ್ಟುಗೆ ಇದ್ದರು.